ಎಸ್ ಶ್ರೀಧರ್ ಅವರ ಬಳಿ ಒಂದು ವಿಚಾರವನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಕಾಂತಾರ ಸಿನಿಮಾದ ಯಶಸ್ಸಿನ ಬಳಿಕ ಆಗಿರ್ಬೋದು ಅಥವಾ ಅದಕ್ಕಿಂತಲೂ ಮುಂಚೆ, ಯಶಸ್ಸಿನ ಮುಂಚೆ ಅಂದ್ರೆ ಫಿಲ್ಮ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ರಿಷಬ್ ಶೆಟ್ಟಿ ಅವರು ಪ್ರತಿಯೊಂದು ದೈವದ ಕಳೆ ಏನಿದೆ ಅಲ್ಲಿಗೆ ಹೋಗಿ ಅವರು ಅಭಯವನ್ನು ಪಡ್ಕೊಳ್ತಾರೆ ದೈವದ ಮುಖಾಂತರ. ನಾನು ಈ ಸಿನಿಮಾವನ್ನ ಮಾಡಬಹುದಾ ಅಂತ ಹೇಳಿ, ಅಂದ್ರೆ ಅಲ್ಲಿ ದೈವದ ಅಪ್ಪಣೆ ಬರ್ತದೆ ನೀನ್ ಮಾಡಿಕೊ ಅಂತ ಹೇಳಿ. ಚಾಪ್ಟರ್ 1 ಯಶಸ್ಸು ಆದ ಬಳಿಕವೂ ಕೂಡ ರೀಸೆಂಟ್ ಆಗಿ ವಜ್ರದೇಹಿ ಮಠದಲ್ಲಿ ಕೂಡ ಒಂದು ನೇಮ ಆಗುತ್ತೆ, ಅಲ್ಲಿಗೂ ಕೂಡ ವಿಸಿಟ್ ಮಾಡ್ತಾರೆ, ಅಲ್ಲಿಯೂ ಕೂಡ ದೈವದ ಅಭಯ ಆಗುತ್ತೆ, ಪರವಾಗಿಲ್ಲ ನೀನ್ ಮಾಡಿಕೊ, ನಿನ್ನ ಹಿಂದೆ ನಾನಿದ್ದೇನೆ ಅಂತ. ಎರಡನೇ ಭಾಗ ಅಂದ್ರೆ ನನ್ನ ಪ್ರಶ್ನೆಗೆ ಏನು ಇದೆ ಅಂತ ಹೇಳಿದ್ರೆ, ಈ ಗಾದೆ ಒಂದಿದೆ ಕನ್ನಡದಲ್ಲಿ, ದೇವರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತ ಹೇಳಿ. ಅಂದ್ರೆ ಇಲ್ಲಿ ದೈವವೇ ಅಪ್ಪಣೆ ಕೊಟ್ಟಿದೆ, ದೈವ ನರ್ತಕರು ಮಾತ್ರ ಹೇಳ್ತಾ ಇದ್ದಾರೆ ನಮ್ಮ ವಿರೋಧ, ದೈವದ ನಿಂದನೆ ಅಂತ. ಇದು ಯಾವ ತರ ಆಗುತ್ತೆ ಅಂತ ಹೇಳಿ ನೋಡಿ ಈ ವಿಚಾರವಾಗಿ ಹೇಳೋದಾದ್ರೆ, ಶರಣ ಅಂತ ಬಂದ್ರೆ ಮರಣ ಇಲ್ಲ ಅಂತೆ ದೈವಾರಾಧನೆಯಲ್ಲಿ. ಒಬ್ಬ ತಪ್ಪು ಮಾಡಿದ ವ್ಯಕ್ತಿ ಆ ದೈವದ ಮೂಲದಲ್ಲಿ ಪ್ರಾರ್ಥಿಸಿದಾಗ ನಂದು ತಪ್ಪಾಗಿತ್ತು ಅಂತ ಹೇಳಿದ್ರೆ ದೈವ ಮರಣ ಕೊಡಲ್ಲ. ಅದಕ್ಕೆ ತುಳಿನಲ್ಲಿ ಶರಣ ಬಂದ ಬತ್ತಲ್ಲ ನಿಕ್ಕು ಮರಣ ಇಜ್ಜಿ. ದೈವ ಯಾರಿಗೆ ಹೋಗಿ ಬೇಡಿದ್ರು ನಿಕ್ಕು ವಂಜಯಕ್ಕೆ 14 ಉತ್ಪಾದನೆ ಮಾಡುವಂಥದ್ದು, ಯಾರೇ ಕೇಳಿದ್ರು ಅದು ಹೊರ ಕೊಡುವಂಥದ್ದು. ನೀವು ಕೂಡ ನಾಳೆ ಹೋಗಿದ್ರೆ ಸ್ವಾಮಿ ಪಂಜುಲಿ ನನಗೆ ಏನಾದರೂ ಒಂದು ಹೊರ ಕೊಡ ಆಯಿತು, ನಿನಗೆ 1ಕ್ಕೆ 16 ಉತ್ಪತ್ತಿ ಮಾಡಿ ಕೊಡುವಂಥದ್ದು, ಅದು ನಿಮಗೂ ಕೂಡ ಹೇಳುತ್ತದೆ. ಅದು ಸಿನಿಮಾನೇ ಮಾಡಿ ಅಂಥದ್ದು ದೈವ ಎಲ್ಲಾದರೂ ನುಡಿಗಟ್ಟಿದೆ. ಅದು ಒಂದು ಭಾಗದಲ್ಲಿ. ಅಲ್ಲಿ ವಜ್ರ ಮಠದಲ್ಲಿ ಅದು ದೈವ ಯಾವುದಾಗಿದ್ದು, ಯಾವ ದೈವ ನರ್ತನೆ ಆಗಿದ್ದು? ವಜ್ರದೇಹಿ ಮಠದಲ್ಲಿ ಆಗಿರುವಂಥದ್ದು. ಯಾವುದು ದೈವ ನರ್ತಕ? ಅದಕ್ಕೆ ಆ ದೈವಕ್ಕೆ ಮಾತಾಡ್ಲಿಕ್ಕಿಲ್ಲ. ಅದು ಹೇಗೆ ಬಾಯ್ ಬಿಟ್ಟು ಇಲ್ಲಿ ನೋಡಿ ನೋಡಿ ಸರ್, ಅದು ನೋಡಿ ಮುಕ್ಕಲ್ ಮೂಜಿಗಳಿಗೆ ಅಂತ ದೈವಾರಾಧನೆಯಲ್ಲಿ ಇದೆ. ದೈವ ಪ್ರತಿ ಸಮಯದಲ್ಲೂ ಮೈ ಮೇಲೆ ಇರುವಂತದ್ದಿಲ್ಲ, 3 ಗಳಿಗೆ ಮಾತ್ರ ಬರುದು. ಅದಕ್ಕೆ ನೋಡಿ 3 ಗಳಿಗೆ ಮಾತ್ರ ಬರುವುದು. ಯಾವುದು ನೋಡಿ ನೋಡಿ ಅಲ್ಲಿ ಗುತ್ತಿನಾರಿದ್ರೆ ಗುತ್ತಿನಾರನ್ನ ಕೈ ಹಿಡ್ಕೊಂಡು ಪಂಜುರ್ಲಿ ಆಗ್ಲಿ ಅಥವಾ ಬಬ್ಬು ಸ್ವಾಮಿ ಆಗ್ಲಿ ಯಾರೇ ಆಗ್ಲಿ ತನ್ನ ಎದೆ ಭಾಗವನ್ನ ಈಗ ಇಟ್ಕೊಂಡು ಪೂಜಿಸುವಂತದ್ದು ದೈವಾರಾಧನೆಯಲ್ಲಿ ಇದೆ. ಭಕ್ತಿಯಿಂದ ಬಂದಾಗ ಆ ರೀತಿ ಮಾಡುವಂತದ್ದು ಪದ್ಧತಿ ಇದೆ. ಇವಾಗ ಕೊರಗಜ್ಜನ ಹತ್ರ ಮಗುವನ್ನು ಕೊಡ್ತಾರೆ, ಅಲ್ಲ ನಾನು ಹೇಳಿದ್ದು ಮುಕ್ಕಾಲು ಮೂಜಿಗಳಿಗೆ ಅಂತ ಹೇಳಿದ್ರಲ್ಲ, ಆ ಒಂದು ಸಮಯದಲ್ಲಿ ದೈವ ಆತನ ಆ ರೀತಿಯಲ್ಲಿ ಬರುವಂತದ್ದು, ಮತ್ತೆ ಆವೇಶ ಬರುವಂತದ್ದು. ಮತ್ತೆ ಪ್ರತಿ ಬಾರಿ ಅವನ ಮೈ ಮೇಲೆ ಇದ್ರೆ ಅವನು ಭೂತ ಕಟ್ಟುವ ನಾಳೆ ಇರ್ಲಿಕ್ಕೆ ಉಂಟಾ? ಅಲ್ಲ ಅದು ಸರಿ, ಆ ಚೌಕಟ್ಟನ್ನು ಮೀರಿ ಹೋಗ್ತಿರುವುದು ಯಾರು ಸರ್? ನೋಡಿ ದೈವ ನೋಡಿ 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 ಸರ್ ಸರ್ ಒಂದು ನಿಮಿಷ ನೋಡಿ ನೋಡಿ ದೈವ ನರ್ತಕರು ಯಾವ ರೀತಿ ಇದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ನಾನು ಹಿಂದೆ ದೋಣಿ ಎತ್ತುವಾಗ ಮಾಡಿದ್ದೆ. ಯಾರೇ ನನ್ನ ಸಮುದಾಯದವರು ಅಥವಾ ಪರವ ಸಮುದಾಯ ಅಥವಾ ಪಂಬದ ಸಮುದಾಯವರು ತಪ್ಪು ಮಾಡಿದ್ರು ಅದು ತಪ್ಪೇ. ಅದಕ್ಕೆ ನನ್ನ ಸ್ಪಷ್ಟವಾಗಿ ಮುಂದೆ ವಿರೋಧ ಇದೆ. ಖಂಡಿತವಾಗಿ ಅವರ ವಿರುದ್ಧವಾಗಿ ನಾನು ಮಾತಾಡ್ತೇನೆ. ಯಾಕಂದ್ರೆ ದೈವಾರಾಧನೆಯನ್ನ ನಾವು ಕೊಡಿಯಾಡಿಯಲ್ಲಿ ಏನು ಕ್ರಮ ಕಟ್ಟಾಗಿ ಮಾಡ್ತೇವೆಯೋ ಅದೇ ರೀತಿ ಇರಬೇಕು ಅಂತ ನಮ್ಮ ಆಸೆ. ಸಿನಿಮಾದಲ್ಲಿ ನಮ್ಗೆ ಯಾರೋ ವಿರೋಧ ಇಲ್ಲ, ಯಾರು ಅವರು ಹಣ ಮಾಡ್ಲಿ ನಮ್ಗೆ ಖುಷಿ, ನಮ್ಮವರು ಹಣ ಮಾಡ್ಲಿ. ದೈವವನ್ನು ಮೆನ್ಷನ್ ಮಾಡಿ ನಾವು ಜಗತ್ತಿಗೆ ತೋರಿಸ್ತೇವೆ ಅಂದ್ರೆ ಅದು ಸ್ಪಷ್ಟ. ಅದರ ವಿರುದ್ಧವಾಗಿ ನಮ್ದು ಧ್ವನಿ ಮುಂದೆ ಕೂಡ ಇದೆ ಖಂಡಿತವಾಗಿಲ್ಲ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ.